ಹರೇ ಕೃಷ್ಣ ಶುಭ ದಿನ ಮಾತಾಡಲ್ಲ ಇಲ್ಲಿ ಕಾಂಡಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ 8:30 ಗಂಟೆ ಆ್ಯಂಡ್ ಹೂವಪ್ಪಣ್ಣೆ ಮೀನು ಕ್ಲೀನ್ ಮಾಡ್ತೀನಿ ತೂಕ ಬೆಲೆ ಹೂವಪ್ಪಣ್ಣೆ ತಿಳಿ ಮೀನು ಕ್ಲೀನ್ ಮಾಡ್ತು 1 ಗಂಟೆ ಆ್ಯಂಡ್ ಬರ್ತಿದ್ದು ಸುದೆತ್ತ ಮೀನಿಗೆ ಅವು ಈತಿದ್ದೆಲ್ಲೇ ಉಂಡು ಇಂಕ್ಲು ಹೊರತ ಬೇಲೆ ಅದು ಮಾನಿ ಸ್ಕೂಲ್ಗೆ ಪೋಯ ಕೃಷ್ಣನ ಸ್ಕೂಲ್ಗೂ ದಾದಕ್ಕೆ ಪಂಡ ಅವಳು ವೆಲ್ಕಮ್ ಡೇ ಇತ್ತಂಡು ಪಂಡ ಸ್ಕೂಲ್ದ ಬಗ್ಗೆ ಪೂರ ಪರೊಂದಿತ್ತಾರೆ ಫಸ್ಟ್ LKG UKG ಪ್ರೇಯರ್ ಸ್ಟಾರ್ಟಿಂಗ್ ಸೇರೊಂದುಲ್ಲೆರು ಸೊ ಅಕ್ಲೆ ಪೂರ ಶಾಲೆದ ಬಗ್ಗೆ ಮಾಹಿತಿ ಕೊರ್ರ ಇತ್ತಂಡು ಅಂಚನೆ ವೆಲ್ಕಮ್ ಡೇ ಇತ್ತಂಡು ಸೊ ಅಂಚಾದು ಏನು ಶಾಲೆಗೆ ಬೋದಿತ್ತೆ ವಿಶಾಲ ಆಡಿಟೋರಿಯಂ ಆಡಿಯೋ ವಿಶ್ವದ್ದು ಕೇಜ್ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಸಂಸ್ಥೆಗೆ ತನ್ನದೇ ಆದ ಶಾಲಾ ಬಸ್ಗಳ ವ್ಯವಸ್ಥೆ ಇದೆ. ಉಪ್ಪಿನಡಗೆ ಗಣೇಶಾಲಯ ದಿಲ್ಲಿ ಶಾಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ವ್ಯಾಕ್ಸಿನ್ ಬನ್ನಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ನೆಂಕ್ಲ ಹನಿ ತಂಜಿ ರೆಸಿಪಿ ಮನ್ಪು ಅಲ್ಲಿಗೆ ಸೊರೆಪಟ್ಟಿ ಕೃಷ್ಣ ಸಾಪಾರ ಅರ್ಧ ಗಂಟೆ ಅದು ಸಾಧಿ ಇನ್ನು ಕೃಷ್ಣಗೆ ವೆಲ್ಕಮ್ ಡೇ ಇತ್ತು ಇಂಕ್ಲ ఆయన ಸ್ಕೂಲ್ಗೆ ಪೂರ ಹೋದ್ ಬರ್ತೀನಿ ಅತ ಕೃಷ್ಣ ಎಲ್ಲಿಂದ ಸೋಮವಾರ ಸ್ಟಾರ್ಟ್ ಶಾಲೆ ಒಕ್ಕ ಅಮ್ಮ ತಟ್ಟು ಅಮ್ಮ ತೊಟ್ಟು ಮತ್ತೆ ಹನಿ ಒಂಜಿ ರೆಸಿಪಿ ಮಾಡ್ಪಾಲು ಅಕ್ಲೆ ನಿಕ್ಲೆಗ ತೋಜಾಗ ಆವಣ್ಣದು ಐಕ್ ಬೋರ್ಡ್ ಹಾಪನೆ ಇಂಗ್ರೀಡಿಯಂಟ್ಸ್ ಐಕ್ ದಾದ ಪೂರ ಬೋರ್ಡ್ ಪಂಡ ಬ್ರೆಡ್ ಬೋರ್ಡ್ ಪೇರು ಬೋರ್ಡು ಚಾಕ್ಲೇಟ್ ಆಯ ಕೊರಡ್ಚಾನಿ ಚಾಕ್ಲೇಟ್ ಬ್ರೆಡ್ ಚಾಕ್ಲೇಟ್ ಬ್ರೆಡ್ ಪೇರ್ ತಾನಿ ನೆಯ್ ಇನ್ನ ಕೊಂಜಿ ಚಾಕ್ಲೇಟ್ ಅದಂತ ಜಾಸ್ತಿ ಕೊಡ್ತಿರಚ್ಚಿ ನಂಜಿ ಸ್ಪೆಷಲ್ ರೆಸಿಪಿ ಮಾಡ್ತಂದಿಲ್ಲ ಅಂಜನೆ ಯಾನು ಇಂಚ ಮೂಲ ಗೋಜಲ ಎಂದ್ರಲ್ಲ ನಿಮ್ಮದಾಗ್ಲಿಲ್ಲ ಹಾಯ್ ಮತ್ತೆ ಈಗ ಓರ್ ಬಂತಲ್ ಮೇಲೆ ಪಾಲಿಗೆ ಅಯ್ಯೋ ನಿಕ್ಲು ಮಂಪ್ಲೆ ಮಾಡಿ ಸ್ಪೆಷಲ್ ರೆಸಿಪಿ ಪಂತು ಕೊರಂದಿಲ್ಲ ಐಂಕು ಬೋರ್ತೆ ಇಂಗ್ರೀಡಿಯಂಟ್ಸ್ ಸಾಮಗ್ರಿಗಳು ಕಿರಿನ ಡೈರಿ ಮಿಲ್ಕ್ ಚಾಕ್ಲೇಟ್ ಓರ್ ಬಂತಲ್ ಮರೆ ಅಲ್ಲಪ್ಪ ಬಟರ್ ಇದ್ರೆ ಬಟರ್ ಯೂಸ್ ಮಾಡಿ ಬಟರ್ ಇದ್ರೆ ತುಪ್ಪ ಯೂಸ್ ಮಾಡಿ ಫಸ್ಟ್ ಸ್ಟೆಪ್ ಇಡಿ ಬಂದೆ ಐತಲ್ ಮಂತಲ್ ಫಸ್ಟ್ ಅಂಜಿಲೋ ನಿಕ್ಲೆಗ್ ಇಂಚಲ ಮನ್ಪೊಲಿ ಈ ಮನ್ಪದ ಫುಲ್ಲಿ ನಿಕ್ಲೆಗ್ ನೆತ್ತಂದು ದಿತ್ತದುಲ ಮನ್ಪೊಲಿ ಇಜಿಂದ ಇಂಚ ಲೋಟೆ ವೇಸ್ಟ್ ಆಗುಂಡು ಈ ಮನ್ಪರಿ ಸುಕುಲ್ವನ ಮುಲ್ಪ ಲೋಟೆ ಇಂಚ ಕಟ್ ಮಾಡ್ಬೇಕು ಜೂಂಚಿನ ಲೋಟೆ ಹುಡುಗರಲ್ಲಿ ನೆಟ್ಲಾಪ್ ಯಾನ್ ತೂತೆ ನೆನಪುರ ನಿಕ್ಲಿ ಯೂಟ್ಯೂಬ್ ಹುಡುಗರ ತುಂಬಿ ಯೂಟ್ಯೂಬ್ ಆಯ್ ಗ್ಯಾರಂಟಿ ಕೊಡ್ತೀನಿ ಕಾಯನ ಬದಲು ಪಚ್ಚು ಪಾಪ ನಾವು ಕೂಡ ನೆಟ್ಟಿ ಬರ್ಸಾಗಿ ಬರ್ತೀನಂತ ಇದಾತ್ ವೇಸ್ಟ್ ಅಣ್ಣ ತೊಂದದಂತ ಈ ಮಲ್ಪಂದು ಫುಲ್ಲು ಚೂರು ಇಂಚ ಮಾತ ಮಲ್ಪೋಡು ರೌಂಡ್ ಮಲ್ಪೋಡು ಮಾತಾಡಿ ಪಾಸ್ ಮಾಡ್ಬೋದು ಚಾಕ್ಲೇಟ್ ತೋಜಪ್ಪಲ ಚಾಕ್ಲೇಟ್ ರೆಡ್ ಗ್ಲಾಸ್ ಒಂದು ಆಯ್ತಾನ ಮನ್ಪಿಗೆ ಬೇರೆ ಬತ್ತೆ ಬೋರ್ಡ್ ಯೂಸಿಂಗೆ ಪ್ಲೇಟ್ ಬೋರ್ಡ್ ಎಂಕ್ಲೆಲ್ಲ ಪ್ಲೇಟ್ ಎಲ್ಲ ಬೋರ್ಡ್ ಆಯ ಗುಂಜಿ ಕೋರು ಮಾರೆ ಸಮಾಧಾನ ಈಗ ಹೇಳಿ ಅದನ್ನು ಲೋಟೆಯಲ್ಲಿ ರೌಂಡ್ ರೌಂಡ್ ಆಗಿ ಪ್ಲೇಟ್ ನಿಮ್ಮ ಮಾವಂದು
ಹಿಂಗೆ ಇಡಿ. ಪ್ಲೇಟ್ ನಿಮ್ಮ ಮಾವಂದು. ಮತ್ತೆ ಅಲ್ಲಿಗೆ ಅದನ್ನು ಹಿಂಗೆ ತೆಗ್ದು ಹಿಂಗೆ ಮಾಡಿ ಹಿಂಗೆ ಮಾಡಿ ನೋಡಿ ಅವಲಕ್ಕಿಂತ ಚಂದ್ರಶೇಖರ್ ಅನ್ನೋದು ಬಂದಿದೆ. ಹಾಗೆ ಮಾಡಿ ನೆಕ್ಸ್ಟ್ ಹಾಗೆ ಮಾಡಿ ಅದು ಹಿಂಗೆ ಮಾಡಿ. ಇದರ ವೇಸ್ಟೇಜ್ ಇದೆ. ವೇಸ್ಟೇಜ್ ನನ್ನ ಹನಿ ಮಲ್ಲ ಎಂಕ್ರ ಗಾಳಿದ್ದೆ. ಈಗ ಇದನ್ನ ಹೀಗೆ ಮಾಡ್ಬೇಕು. ಒಂದು ಪೀಸ್ ಚಾಕ್ಲೇಟ್ ಅನ್ನ ಹೀಗೆ ವ್ಲಾಗ್ ಕನ್ನಡ ವ್ಲಾಗ್ ಅವ್ನು ಅರ್ಧ ಕಟ್ ಮಾಡ್ದು ಮಾರಾಯ್ತಿ. ಇದು ಮುಚ್ಚಿಟ್ಕೊಂಡು ನಮ್ಮ ಫಸ್ಟ್ ಇಂಚ ರೌಂಡ್ ಮಾಡ್ತದ ಐದು ಮಿಡಲ್ ಇಂಚ ಚಾಕ್ಲೇಟ್ ದಿಯೋದು आता तिथे म्हणू लास्ट गावला ಸೇರ್ಪಲ್ ಪಾಡ್ನೆ. ಮತ್ತೆ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಅಲ್ವಾ? ಮಿಲ್ಕ್ ಅನ್ನು ಹಾಕ್ಬೇಕು. ಮಿಲ್ಕ್ ಅನ್ನ ಹೀಗೆ ಸೈಡ್ ಅದು ಸ್ಪೂನ್ ಅಲ್ಲಿ ಹಾಕಿಕ್ಕೆ ಪೇರನ್ನು ಪೋದಿ ಯೂಟ್ಯೂಬ್ ಕೈಟೆ ಮಾಡಿದ ಹನಿ ಯೂಟ್ಯೂಬ್ ಫುಲ್ ಡಿಟ್ಟೋ ಅಂಚನಿ ಅಕ್ಕೆ ಕೈಟ್ ತೋಜಿದ್ರೆ ಅಲ್ಲ ಕೈಟೆ ಅನ್ಪುನು ನಂಚ ಮಲ್ತಿದ್ದು ಕುಡಂಜಿ ಬ್ರೆಡ್ ಪೇರು ಬುರ್ಕದು ఒక ಚೂರು ಪ್ರೆಸ್ ಮಾಡ್ಕೊಡು ಹಾಕ್ಕೊಡು. ತಾತು ತೂಲೆ ನಾನೊಂದಿಲ್ಲ ರಪ್ಪ ಒಂಜಿ ಬ್ರೆಡ್ ಮಿತ್ತ ಚಾಕ್ಲೇಟ್ ತೆಗೆದು ಚಾಕ್ಲೇಟ್ ಕೂಡ ಒಂಜಿ ಪೇರ್ ಬ್ರೆಡ್ ಸೈಡ್ ಪೇರ್ ಮುರ್ಕದು ಪೂರ ಇತ್ತು ಅಂಚನೆ ಮಲ್ತವನಗ ಪೂರ ಬ್ರೆಡ್ ಎಲ್ಲ ಬೊಕ್ಕ ಫ್ರೈ ಮಲ್ಪನಾಗ ತೋಜ ಮಾತೆಕ್ಲ ಪೇರ್ ಮುರ್ಕದು ಚಾಕ್ಲೇಟ್ ಪೂರ ದಿದಾಂಡ್ ನನ್ನ ಗ್ಯಾಸ್ ಪಾತ್ರ ದಿಯೋಡು ಪಾತ್ರಾಗ ಚೂರು ನೆಯ್ಯಿ ಪಾಡೋಡು ನೆಯ್ಯಿ ಪಾಡ್ಬೇಕು ಬ್ರೆಡ್ ರೆಡ್ ಸೈಡ್ ಫ್ರೈ ನಿಕ್ಕೆ ಒಂಜೈ ಕೂರ ಚೂರು ಚೂರು ಬಣ್ಣ ಒಂಜೈಕೆ ಆತು ದಾಯಿ ದಾ ಒಂಚೂರು ಪಾಡಿದ್ದೆ ಗ್ಯಾಸ್ ಆನ್ ಅನ್ಪುದ್ದಿ ಗ್ಯಾಸ್ ನಮ್ಮ ಐತೆ ಲೋ ಫ್ಲೇಮ್ ಇಡ್ದಿ ಫಸ್ಟ್ ಬೊಕ್ಕ ನೆಯ್ನು ಈತ ಪಾಡು ಮಾರೆ ಪೊಟ್ಟಿನ ಅಡಿಗೆ ಬರ್ತಲ್ಲ ಅಡಿಗೆ ಪೂರ ಅಡಿಗೆದವೆ ಕುಮಾರ್ ತುಪ್ಪಡು ಪಾಡೋಡು ಒಂದ್ ಸೈಡ್ ಫ್ರೈ ಆಗ್ಬೇಕು ಕೂಡ ಒಂದ್ ಸೈಡ್ ಫ್ರೈ ಮಾಡಿ 2 minutes ಮುಚ್ಚಲು ಓ ಕೃಷ್ಣ ಓ ಅದಕ್ಕಿಂತ ದೊಡ್ಡ ಮುಚ್ಚಲು ನೆಯ್ ಪಾಡ್ದು ಎಂಕ್ಲೆ ಕಡೆ ಪೂರ ರೆಡಿ ಮಲ್ತಿತ್ತನ ಬ್ರೆಡ್ ನ ದಿವೋಡು ದೀದ್ ಲೋ ಫ್ಲೇಮ್ ರೆಡ್ ನಿಮಿಷ ಒಂಜಿ ಸೈಡ್ ಫ್ರೈ ಮಲ್ಪೋಡು ಕುಡೊಂಜಿ 2 ನಿಮಿಷ ಕುಡೊಂಜಿ ಸೈಡ್ ಫ್ರೈ ಮಲ್ಪೋಡು ಆತೆ ಅತನಗ ಹನಿನ ಸ್ನಾಕ್ಸ್ ರೆಡಿ ಆಪುಂಡು ಎಂಕ ಮಾತ ಗೊತ್ತು ಫ್ರಜ್ಜು ಪಂದು ಕೊಡಂದಿಲ್ಲ ಫ್ರಜ್ಜುಗು ಅಮ್ಮ ಯಾನ್ ಹೆಂಗ್ ಗೊತ್ತು ಅಮ್ಮ ಮನ್ನಾಗೆ ಮಲ್ತಿನ ಯಾನೆ ಬ್ರೆಡ್ ಅಂಗಡಿ ಮಂಡೆ ಕಾಯಿ ಜೋಡಿಡ್ದಿ ಈ ಕಡೆ ಕಡೆ ಅವನ್ಜಿ ನೈನಂದು ಕಡೆ ನಾನು ಶೋಕಾತಿ ನೆಕ್ಕ ಕೆತ್ತಿದಾಲ ಬರ್ದಿದ್ದಿ ಮಕ್ಳೇನ ನೆಯ್ಯಿನ ಪೂರ ಖಾಲಿ ಮನ್ಪೇರ ಅಂದ್ ಈತ ಬ್ರೆಡ್ಗೆ ಎತ್ತು ನೆಯ್ಯಿ ಬೊಡ್ಚು ಮಾರಾಯ ಕ್ಲೀನ್ ಮನ್ಪೋಡು ಕಿನ್ಯರ ಮಾಡ್ತದ ಕ್ಲೀನ್ ಅಂತ ಅಂದ ಬರಿಪ್ನಿ ಅಮ್ಮನ ನಿಕ್ಕೊರ್ಪು ಜೊತೆ ನಿನ್ನ ಬದಲ ಪಚ್ಚು ಪಚ್ಚು ನಾಳೆ ಕೊರ್ಪು ಯಾವಿ ಏನ್ ಕೊರ್ಪುಜಿ ಒಂದೀತದೊಂದು ಆರು ತುಂತು ಕರ್ಮ ನಿಕ್ಲಿನ ಅಯ್ಯೋ ನಿಕ್ಲೇನ್ ಪಾತೊಂದು ಅಡಿಗೆ ಮನ್ತರ ಪಿದಂಡು ಪಂಡ ಎನ್ನ ಪಾತೆರ ಕೆಂಜಿಲ ಫ್ರೈ ಅಂಚನೆ ಆವಡು ಕರ್ಕುರ ಆಪುಂಡು ತಿನ್ನಿಯಾರೆ ಒಂದು ಸೈಡ್ ಫ್ರೈ ಆಂಡೆ ನನ್ನೊಂದು ಸೈಡ್ ಫ್ರೈ ಆವಡು
ಒಟ್ಟಿಗೆ ಆಗಿ ನೀವು ನಮ್ಮ ಸ್ಪೆಷಲ್ ಸ್ನಾಕ್ಸ್ ಲಾಗಿ ಮುಚ್ಚಲೆ ಉಂಟು ಎಂತ ಬೇ ನಕದನು ಒಂದು ವರ್ಷ ಅದು ಒಂದು ವರ್ಷ ಅಡಿಗೆ ಮಾಡ್ಪುಣಿ ಅಡಿಗೆ ಮಾತಾಯ್ ಬೊಕ್ಕ ಹಚ್ಚಿಟ್ಟಿಗೆ ಟೊಮೆಟೊ ನೀರಲ್ಲಿ ಬಾಡಂದಿಲ್ವಾ ಜಾನ ಮಕ್ಕಳ ಪಾತ್ರ ಅಂತ ಪಾತ್ರ ಯಾವ 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 ಬಟ್ಟಿ ಎಗ್ದನಿತ್ತು ಯಾವ ಬಗ್ಲೇ ನೀಡಿಯ ತುತ್ತಾರತ್ತ ನಾನು ಅತ್ತ ಮಗೆ ಆಗ್ತಿತ್ತು ಹೊಕ್ಕಡೆ ಮೊಬೈಲ್ ರೆಡಿ ಆಂಡ್ ಓಂಡದಿ ನಿನ್ನ ಪ್ಲೇಟ್ ಮಕ್ಕಳ ಅಡಿಗೆ ಮಾಡ್ತಾ ಮಕ್ಕಳು ತಿಂಡಿರ್ದು ಮಲ್ಲ ಪ್ಲೇಟ್ ಉಂಟು ನೀವು ಅಡ್ಚಾ ಪತ್ತು ನೆಯ್ಯುಂಡು 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 ನಾನು ಐನಿ ಮುರ್ಕಾಡ್ಚಾ ಕಪ್ಪು ಕಪ್ಪುದಾ ಮೆಲ್ಲಗೆ ಪೋಡು ಫಸ್ಟ್ ಯಾನೆ ತಿಂದು ತುಪ್ಪೆ ಆಂಟಿ 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 ಪ್ಯಾಟಿ ಗ್ಲೇಟ್ ಉಂಡು ಆಂಟಿ ಆಂಟಿ ಬಂದೇನ ಆಂಟಿ ಬರ್ತಾಂಟಿ ಗ್ಲೇಟ್ ಫಸ್ಟ್ ಯಾನ್ ತಿಂಪೆ ಫಸ್ಟ್ ಯಾನ್ ತಿಂಪೆ ಮುಟ್ಟಿಯ ನಾಯಿ ಮುಟ್ಬಾ ಅದು ಉಲಾಯ್ತಲ್ಲ ಮೆಲ್ಟ್ ಆಯ್ತಲ್ಲ ಅದೆಲ್ಲ ಚಾಕ್ಲೇಟ್ ಹನಿನ ಸ್ನಾಕ್ಸ್ ಬಾ ಬೆಚ್ಚ ಬೆಚ್ಚನೆ ತಿಂಪೆ ನಿಂಗು ನಿಂಗು ಲೈ ಪಚ್ಚ ಬೈಜ ತಾಯಿ ಸೌಂದಾವು ಸೌಲ್ಯವಾಯ ಬಂದಾಗ ಓಕೆ ರಡ್ನೆದ ರೆಡಿ ಆ್ಯಂಡ್ ಎಂಗೋಸ್ಕರ ಫಸ್ಟ್ ಟೈಮ್ ಎಂಗ ಹನಿ ಮಲ್ತು ಕೊಡ್ತನ ಲೈಫ್ ಫುಡ್ ಫಸ್ಟ್ ಟೈಮ್ ಮಗಳು ಮಲ್ತು ಕೊರ್ನ ಒಂದು ತಿಂಡಿ ತಿನ್ನೋದಿಲ್ಲ ಯಾನು ಚಾಕ್ಲೇಟ್ ಮೆಲ್ಟ್ ಆಗ್ತದ ತೋಜುಂಡು ಪಂಜೆನಾ ಫಸ್ಟ್ ಟೈಮ್ ಅಲ್ಲಿ ಕೊಡ್ತೀನಿ ಬೆಚ್ಚ ಬರ್ತದೆ ನೋಡಿ ಸೋಕಪ್ಪ ಜೋಕ್ಲಾಗ ಇಷ್ಟ ಮಲ್ತು ತುಲೆ ಹನಿ ನೇರಣ್ಣ ಹನಿ ನೇಪಾಳ ಚುಪ್ಪನ ಪಿತ್ತಲ್ಲ ಜೋಕ್ಲು ಮಲ್ತು ತುಲೆ ಹನಿನ ಸ್ನಾಕ್ಸ್ ಅರ್ಥ ಆಯ್ತಿನ ಹನಿಗೆ ಕಮೆಂಟ್ ಮಾಡ್ತಾ ಆನ್ಸರ್ ಮನ್ಕೋಳವ ಮಾತಂದಿಲ್ಲ ಮುಖ್ಯ ಮಾತಾಡೋ ಮುಂದೆ ಅಂತ ಎಸ್ಕೇಪ್ ಮಾಡ್ಕೊಂಡ್ರಿ ಕೇಂಡು ಗೊತ್ತಂದು ಕೇಂಡು ಇಚ್ಚೋಕು ಯಾವ ನಾನೊಂದು ಹನಿ ಮಲ್ತಂದ್ರು ಅಲ್ಲ ಅವ ಆಲೆಗೆ ತಿನ್ಯಾರ ಬೊಕ್ಕೇರೆ ಕೊಡ್ಪಲ್ ಗೊತ್ತು ಜಂಕ್ ಯಾನು ಕಾಂಡೆ ಪೋಪಣ್ಣೆ ಕ್ಲೀನ್ ಮಾಡ್ತಾನ ಮೀನಿಂದ ಸಾರು ಮಲ್ ತಗೊಂಡಿಲ್ಲ ಫ್ರಿಜ್ ಹಿಡ್ದಿತ್ತ ಮೀನು ಸ್ಕೂಲ್ ಪಾಯತ್ತ ಬತ್ತದ ಮಲ್ ತಗೊಂಡಿಲ್ಲ ತಾರು ಇಲ್ಲಿಂದ ಮೀನು ಒಂಜಿ ಕೋರಿಗೆ ಪೋಡಿಗೆ ಸಂತಾನೆ ಜನ ಕೋರಿಗೆ ಪತ್ರಾಟ 10 ಜನ ಕೋರಿಗೆ ಡಪ್ಪು కొద్ది అట్లా ఎందుకు పాటి వరపై 13 జాపన ఉంటే ఇపో నెట్ కత్తండి మొబైల్ నెట్ తుల మళ్ళీ నన్నల షూరు అన్ని నేతండి ಬೆಂದೂರು ಪಾಡೋಡಪ್ಪ ಹೆಂಗೆ ಕೊಡ್ತಾಂಡು ಅದು 12 ಅಂಡು ಅಂಚನೆ ಕುಡಂಜಿ ವಿಷಯ ಪಂಡ್ರೈತಂಡ ಇಂಕ ದುಬೈ ಡಿಪ್ಪುನಕ್ಲೆಗ್ ಲಾಸ್ಟ್ ಟೈಮ್ ಒಂಜಿ ಬೇಕರಿದ ವಿಡಿಯೋ ಪಾಡ್ದಿತ್ತೆ ಆ್ಯಂಡ್ ಫ್ಯಾಮಿಲಿ ಫುಡ್ಸ್ ಆ್ಯಂಡ್ ಸ್ವೀಟ್ ಬೇಕರಿ ಶಾರ್ಜಾ ಡಿಪ್ಪುನ ಸಂತೋಷ್ ಅಣ್ಣ ಪೊಳಲಿ ಯಾರನ್ನ ದುಬೈ ಡಿಪ್ಪುನ ಯಾರನ್ನ ಸೊ ಆರ ಕುಡಂಜಿ ಇತ್ತಂಜಿ ರಿಕ್ವೆಸ್ಟ್ ಮಲ್ದಿರೋದು ಅದು ಪಂಡ ನಿಕ್ಲೆಗೋಸ್ಕರನೇ ದುಬೈ ಡೇರ್ ಕೂಡ ಉಳ್ಳರ ಅಕ್ಲೆಗೋಸ್ಕರ ಒಂಜಿ ರಿಕ್ವೆಸ್ಟ್ ಮಲ್ದಿರು ಆ ರಿಕ್ವೆಸ್ಟ್ ದಾದ ನಿಕ್ಲೆ ತೂಲಿ ಆರು ವಿಡಿಯೋ ಮಲ್ತು ಕಡ್ಪುಡ್ದಿರು ಸೊ ಒಂದು ರಿಕ್ವೆಸ್ಟ್ ಏರಿಗೆ ಯಕ್ಷಗಾನ ಪೂರ ಮಸ್ತ್ ಇಷ್ಟ ಯಕ್ಷಪ್ರಿಯ ನಕ್ಲು ಉಳ್ಳೇರು ಪಂಡ ಯಕ್ಷಗಾನ ಏರು ಮೋಕೆ ಮಲ್ಪರು ಏರು ಯಕ್ಷಗಾನ ತೂಪರ ಅಕ್ಲೆಗೋಸ್ಕರ ಈ ವಿಡಿಯೋ ಮಲ್ದಿರಾರು ಸೊ ತೂಲೆ ಯಕ್ಷಗಾನ ಕಲಾ ಬಂದು ಏರ್ ಪೂರ ಉಳ್ಳರ ಖಂಡಿತ ನಿಕ್ಲೆಗೆ ಈ ವಿಡಿಯೋ ಇಷ್ಟ ಆಪುಂಡು ಸೊ ವಿಡಿಯೋ ತೂದುಪಾಲೆ ದುಬೈ ಡಿತ್ತಿನ ನಿಕ್ಲೆ ಮಿಸ್ ಮಲ್ಪಂದೆ ಅಲ್ತ ಪ್ರೋಗ್ರಾಮ್ಗೂ ಪೋಲೆ ರೀತಿಯ ಯಕ್ಷ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ ದುಬೈ ಯಕ್ಷಗಾನ ಅಭ್ಯಾಸ ತರಗತಿ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಇದೇ ಬರುವ 11/6/2022 ಶನಿವಾರ 3:30ಕ್ಕೆ ಸರಿಯಾಗಿ ಶೇಖ್ ನಶೀದ್ ಆಡಿಟೋರಿಯಂ ದುಬೈ ಇಂಡಿಯನ್ ಸ್ಕೂಲ್ ಸಭಾಂಗಣದಲ್ಲಿ ದುಬೈ ಯಕ್ಷೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಯಲಿದ್ದು ಇದರ ಅಂಗವಾಗಿ ಶ್ರೀದೇವಿ ಲಲಿತೋಪಖ್ಯಾನ ಎಂಬ ಕನ್ನಡ ಪೌರಾಣಿಕ ಯಕ್ಷಗಾನವನ್ನು
ದುಬೈ ಯಕ್ಷಗಾನ ಅಭ್ಯಾಸ ತರಗತಿ ಮತ್ತು ಅತಿಥಿ ಕಲಾವಿದರಿಂದ ಆಡಿ ತೋರಿಸಲಿಕ್ಕಿದ್ದಾರೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಯಕ್ಷಗಾನ ಅಭ್ಯಾಸ ತರಗತಿ ದುಬೈ. ಸಾರ್ಜದಲ್ಲಿರುವ ಫ್ಯಾಮಿಲಿ ಫುಡ್ ಸ್ವೀಟ್ಸ್ ಕನ್ಫೆಷನರಿಯಲ್ಲಿ ಇದರ ಟಿಕೆಟ್ ಲಭ್ಯವಿದ್ದು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬೇಕಾಗಿ ಎಲ್ಲರ ಹತ್ರ ವಿನಂತಿಸ್ತಾ ಇದ್ದೇನೆ. ಜನರಲ್ ಪೋಸ್ಟ್ ಆಫೀಸ್ನ ಹತ್ರ ಇರುವ ಅಲ್ ಕಾಶ್ಮೀರ್ ಸ್ಟ್ರೀಟ್ ದುಬೈ ಅಡ್ನಾಪ್ ಪೆಟ್ರೋಲ್ ನಮ್ಮ ಎದುರುಗಡೆ ಇರುವ ಫ್ಯಾಮಿಲಿ ಫುಡ್ ಸ್ವೀಟ್ಸ್ ಕನ್ಫೆಷನರಿಯಲ್ಲಿ ಯಕ್ಷಗಾನದ ಟಿಕೆಟ್ ಲಭ್ಯವಿದ್ದು ಪ್ರೀತಿಯ ಸರ್ವ ಯಕ್ಷಕಲಾಭಿಮಾನಿಗಳು ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ ಇನ್ನೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದ. సో తీయరత వీడియో నీకు ఇష్టపడి నేను అయితే అన్న ఫోన్ నంబర్లా ఉండు ఏనారన వీడియో అనగా ఫొటోస్ ಪಡೆದ ಇಟ್ಲ ಅರ್ನ ಫೋನ್ ನಂಬರ್ ಉಂಡು. ಸೊ ಅರೆ ಕಾಂಟ್ಯಾಕ್ಟ್ ಮಲ್ತೆ ನಿಕ್ಲೆ ಪೋಲಿ. ಸೊ ನಿಕ್ಲೆ ಪುರ ಒಂದು ಖುಷಿ ಆಪುಂಡು ನೆನ್ನು ಇದು ಬೈಡಿಪ್ ನಕ್ಲೆಗೆ ಜಾನಣ್ಣ ಅಂತ ಪೋವೇರಿ ಆಲ್ರೆಡಿ ಯಾರು ಶಾರ್ಜಾ ಬೇಕರಿಗ್ಲ ಪೋತಿ ಬೈಡು ಇತ್ತಿನಕ್ಲೆ ಏರ್ಪುರೇನ ವಿವರ್ಸುಲ ಮಾತಿರ್ಲ ಪೋದು ತೂಲೆ ಸಂತೋಷಣ್ಣ ಖುಷಿ ಆವು ಓಕೆನಾ. ಅರ್ನ ಬೇಕರಿಗೆ ಪೋದು ಅಲ್ಪ ಸ್ವೀಟ್ ಪುರಗೆ ತಂದು ಅಂಚನೆ ಟಿಕೆಟ್ ತಂದು ನಿಕ್ಲೆ ಪೋಲೆ ಪ್ರೋಗ್ರಾಮು ಜೂನ್ 11 ನಾನು ಒಂದು ದಿನ ಇಪ್ಪತ್ತೆ ನಾನು ಅರ್ಮುರಾಡು ದಿಂಚಿ ಪನ್ನೊಂದುಲ್ಲೇರು ಪನ್ಲೆ ಬಟ್ ಹೆಂಗೆ ಟೈಮ್ ತಿಕ್ಕದಿಜ್ಜಂಡು ಅಂತ. ಸೊ ಮಾತಿರಲ್ಲ ಪೋದು ತೂಲೆ ಓಕೆನಾ. ಓಕೆ ಅಪ್ಪಣ್ಣ ಏನಿತ ವ್ಲಾಗ್ ನಿನಗೆ ಮುಗಿಪ್ಪೆ ನೆಕ್ಸ್ಟ್ ವ್ಲಾಗ್ ಕೂಡ ತಿಕ್ಕುವೆ ಆರ್ನೇಟ ಮಾತಿರಲ್ಲ ಖುಷಿ ಅದಿಪ್ಪಲೆ ಮಾತಿರಲ್ಲ ಖುಷಿ ಜೀವನ ಜೈ ರಾಧೆ ಕೃಷ್ಣ ಹರಿ ಕೃಷ್ಣ ಹರಿ ಬೋಲ್ ಮಾತಿರ.